ನಮಸ್ತೆ, ನನ್ನ ಹೆಸರು ಅಮಿತ್ ಅಂತೇಳಿ. ನಾನು ಇಲ್ಲಿದ್ದು ಸ್ಟೋರ್ ಮ್ಯಾನೇಜರ್ ಆಗಿದ್ದೇನೆ. ಸೊ ವೆಲ್ಕಮ್ ಟು ಶೇಟ್ ಎಲೆಕ್ಟ್ರಾನಿಕ್ಸ್. ಸೊ ಈಗ ನಮ್ಮಲ್ಲಿ ಫೆಸ್ಟಿವಲ್ ಆಫರ್ ನಡೀತಾ ಉಂಟು. ಸೊ ನೀವು ಹೇಳಿದಾಗೆ ನೋಡಿ, ಈಗ ಮಿಕ್ಸಿಯಲ್ಲಿ ನಮಗೆ ಈಗ 500 ವ್ಯಾಟ್ಸಿಂದ ಸ್ಟಾರ್ಟ್ ಆಗುತ್ತೆ ಮಿಕ್ಸಿ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಸಿಂಗಲ್ ಯಾರಾದರೂ ಪಿ ಜಿಯಲ್ಲಿ ಇರೋವರಿಗೆಲ್ಲ ಅವರಿಗೆಲ್ಲ 500 ವ್ಯಾಟ್ಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಪ್ರೈಸ್ ಬಂದುಬಿಟ್ಟು 1999ಕ್ಕೆ ನಿಮಗೆ 500 ವ್ಯಾಟಿದ್ದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಮಗೆ ಬರೋದು 750 ವ್ಯಾಟಲ್ಲಿ. 750 ವ್ಯಾಟಲ್ಲಿ ನಿಮಗೆ ಸುಮಾರು ಕಂಪನಿ ಉಂಟು, ಬಟರ್ಫ್ಲೈ ಪ್ರೀತಿಯಲ್ಲ. ಸೊ ಇದರಲ್ಲಿ ನಿಮಗೆ 750 ವ್ಯಾಟಲ್ಲಿ ನಿಮಗೆ ಡಿಸ್ಕೌಂಟ್ ಆಗಿ ನಿಮಗೆ ಸ್ಟಾರ್ಟಿಂಗ್ ಆಗೋದು ಪ್ರೈಸ್ 3800ಇಂದ ಸ್ಟಾರ್ಟಿಂಗ್ ಆಗುತ್ತೆ ನಿಮಗೆ 750 ವ್ಯಾಟಲ್ಲಿ. ಮತ್ತು ಬೇರೆ ಸಹ ಉಂಟು ನಿಮ್ಮ ಕಂಪನಿ, ಕೆನ್ಸ್ಟಾರ್ ಉಂಟು, ಬಟರ್ಫ್ಲೈ ಉಂಟು, ಪ್ರೀತಿ ಉಂಟು, ಮಹಾರಾಜ ಉಂಟು. ಸೊ ವೆರೈಟಿ ಕಂಪನೀಸ್ ಉಂಟು ನಿಮಗೆ. ಸೊ ನಿಮಗೆ 3800ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಸೀಲಿಂಗ್ ಫ್ಯಾನ್ಸಲ್ಲಿ ನಿಮಗೆ ಒಂದು 1800ಇಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೀಲಿಂಗ್ ಫ್ಯಾನ್ಸ್ ಒಳ್ಳೊಳ್ಳೆ ಬ್ರ್ಯಾಂಡ್, ಉಷಾ ಇರ್ಬೋದು, ನಿಮಗೆ ಕ್ರಾಂಪ್ಟನ್ ಇರ್ಬೋದು, ವಿ ಗಾರ್ಡ್ ಇರ್ಬೋದು. ಸೊ ಇಲ್ಲಿಂದ ಇಷ್ಟು ವೆರೈಟೀಸ್ ಉಂಟು ನಮ್ಮ ಹತ್ರ ಈಗ. ಸೊ ನಮ್ಮಲ್ಲೀಗ ಸಿಂಗಲ್ ಡೋರ್ ಮತ್ತು ಡಬಲ್ ಡೋರ್ ಫ್ರಿಜ್. ಸೊ ಇದಕ್ಕೆ DC ಫ್ರಿಜ್ ಅಂತ ಹೇಳ್ತಾರೆ, ಅಂದರೆ ಡೈರೆಕ್ಟ್ ಕೂಲ್ ಫ್ರಿಜ್. ಡೈರೆಕ್ಟಾಗಿ ಕೂಲ್ ಆಗುತ್ತೆ. ಮತ್ತು ಡಬಲ್ ಡೋರ್ ಅಂದರೆ ನಿಮಗೆ ಫ್ರಾಸ್ಟ್ ಫ್ರೀಸ್ ಅಂತೇಳಿ ಫ್ರಿಜ್. ಇದಂದರೆ ನಿಮಗೆ ಡೈರೆಕ್ಟ್ ಅಂದರೆ ಫ್ರಾಸ್ಟ್ ಫ್ರೀಸ್ ಅಂತೇಳಿ ಫ್ರಿಜ್. ಸೊ ನಿಮಗೆ ಅಂದರೆ ಸಿಂಗಲ್ ಡೋರಲ್ಲಿ ನಿಮ್ಗೆ ಎಂತ ಆಗುತ್ತೆ ಅಂತ ಹೇಳಿದರೆ, ನಿಮಗೆ ಡೈರೆಕ್ಟ್ ಐಸ್ ಕಟ್ಟುತ್ತೆ ನಿಮಗೆ. ಸೊ ಡಬಲ್ ಡೋರಲ್ಲಿ ಹಾಗಿಲ್ಲ, ನಿಮಗೆ ಡೈರೆಕ್ಟ್ ಅಂದರೆ ಸಪ್ರೇಟ್ ಪಾರ್ಟಿಷನ್ಸ್ ಆಗಿ ಬರ್ತದೆ ನಿಮಗೆ. ಸೊ ನಮ್ಮಲ್ಲಿ ಸುಮಾರು ವೆರೈಟಿ ಬ್ರ್ಯಾಂಡ್ಸ್ ಉಂಟು. ನಿಮಗೆ ಸಿಂಗಲ್ ಡೋರಲ್ಲಿ ನಮಗೆ ಅರೌಂಡು 15,500ಇಂದ ಸ್ಟಾರ್ಟ್ ಆಗುತ್ತೆ ಫ್ರಿಜ್. ಸ್ಯಾಮ್ಸಂಗ್ ಆಗಿರ್ಬೋದು, ಹೈಯರ್ ಆಗಿರ್ಬೋದು, ನಿಮಗೆ ಲೀಬರ್ ಆಗಿರುವಂಥದ್ದು. ಸೊ ಡಬಲ್ ಡೋರ್ ನಿಮಗೆ ಅಂದರೆ 25,000 ಅಬೌವ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಡಬಲ್ ಡೋರ್ ಫ್ರಿಜ್ಜಲ್ಲಿ. ಇದು ನಮ್ಮದೊಂದು ಸ್ಪೆಷಲ್ ಫ್ರಿಜ್. ಸೊ ಇದಕ್ಕೆ ಸೈಡ್ ಬೈ ಸೈಡ್ ಫ್ರಿಜ್ ಅಂತ ಹೇಳ್ತಾರೆ. ಸೈಡ್ ಬೈ ಸೈಡ್ ಅಂದರೆ ನಿಮಗೆ ಸ್ಯಾಮ್ಸಂಗ್ ಕಡೆಯಿಂದ ಬರುತ್ತೆ, 3 ಸ್ಟಾರ್ ಬರುತ್ತೆ, ನಿಮಗೆ 650 ಲೀಟರ್ಸ್ ಬರುತ್ತೆ. ಇದು 650 ಲೀಟರ್ಸ್ ಬರುತ್ತೆ. ಸೊ ಇದರಲ್ಲಿಂತ ಸ್ಪೆಷಲ್ ಅಂತ ಹೇಳಿದರೆ ನಿಮಗೆ ಇಲ್ಲಿ ಸೆನ್ಸರ್ ಬರುತ್ತೆ. ಹೀಗೆ ಸೆನ್ಸರ್ ಬಂದಾಗ ಜಸ್ಟ್ ಈಗ ಟಚ್ ಮಾಡಿ ಟಚ್ ಮಾಡ್ಬೇಕಂತ ಇಲ್ಲ, ಜಸ್ಟ್ ಈಗ ಇಟ್ಟರೆ ನಿಮಗೆ ಈಗ ಪುಷ್ ಮಾಡಿ ಕೊಡುತ್ತೆ ಸೈಡ್. ಅಂದರೆ ಫುಲ್ ಓಪನ್ ಆಗೋದಿಲ್ಲ, ಜಸ್ಟ್ ಪುಷ್ ಮಾಡಿ ಕೊಡ್ತೀವಿ. ಹೀಗೆ ಬರುತ್ತೆ ನಿಮಗೆ. ಟೋಟಲ್ 658 ಲೀಟರ್ಸ್ ಕೆಪಾಸಿಟಿ ಬರುತ್ತೆ. ಸೊ ಒಂದು ಸೈಡ್ ಫುಲ್ ಫ್ರೀಸರ್ ಆಗಿರುತ್ತೆ, ಮತ್ತೊಂದು ಸೈಡ್ ಫುಲ್ ಫ್ರಿಜ್ ಆಗಿರುತ್ತೆ ನಿಮಗೆ. ಸೊ ಕಂಪ್ಲೀಟ್ ಸೆನ್ಸರ್ ಫ್ರಿಜ್ ಇದೆ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು. ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಇದನ್ನು ಫ್ರೀಜರ್ ಆಗಿ ಸಹ ಮಾಡ್ಬೋದು, ಇದನ್ನು ಫ್ರಿಜ್ ಆಗಿ ಸಹ ಮಾಡ್ಬೋದು. ಸೊ ನಿಮಗೆ ಕನ್ವರ್ಟೇಬಲ್ ಟ್ವಿನ್ ಕೂಲಿಂಗ್ ಕನ್ವರ್ಟೇಬಲ್ ಬರ್ತದೆ ಸಿಸ್ಟಮ್ ಇದರಲ್ಲಿ. ಸೊ ಪ್ರೈಸ್ ಇದಕ್ಕೆ 1,58,000 ಆಗುತ್ತೆ. ಅಂದರೆ ಎಮ್ ಆರ್ ಪಿಗೆ ಯಾರು ಮಾಡೋದಿಲ್ಲ. ಸೊ 1,58,000 ಆಗುತ್ತೆ. ಡಿಸ್ಕೌಂಟ್ ಆಗಿ ಬಂದು ನಿಮಗೆ 1,05,000 ಎಲ್ಲ ಮಾಡಿ ಕೊಡ್ಬೋದು ನಿಮಗೆ ನಮ್ಮ. ಮತ್ತು ನಮ್ಮ ಟಿವಿಯಲ್ಲಿ 32 ಇಂಚ್ ಬರುತ್ತೆ, 43 ಇಂಚ್ ಬರುತ್ತೆ, 55 ಇಂಚ್ ಬರುತ್ತೆ, 65 ಇಂಚ್ ಬರುತ್ತೆ. ನಿಮಗೆ 32 ನಿಮಗೆ ನಾರ್ಮಲ್ ಟಿವಿ ಅಂದರೆ ನಿಮಗೆ ನಾರ್ಮಲ್ ಅಂದರೆ ಸ್ಮಾರ್ಟ್ ವಿದೌಟ್ ಸ್ಮಾರ್ಟ್ ಅಂದರೆ ಜಸ್ಟ್ USB ಹಾಕಿ ಜಸ್ಟ್ ನಾರ್ಮಲ್ LED ಟಿವಿ ನಮಗೆ 8,900ಇಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಸ್ಮಾರ್ಟ್ ಟಿವಿ ಅಂದರೆ ನಿಮಗೆ ಯೂಟ್ಯೂಬ್ ಫೆಸಿಲಿಟಿ ಆಗಿರ್ಬೋದು, ಅಮೆಝಾನ್ ಪ್ರೈಮ್, ಹಾಟ್ಸ್ಟಾರ್ ಅದಂತ ಇರುವಂಥದ್ದೆಲ್ಲ ನಿಮಗೆ 12,900ಇಂದ ಸ್ಟಾರ್ಟ್ ಆಗುತ್ತೆ. ಆಫ್ಟರ್ ಡಿಸ್ಕೌಂಟ್ 12,900ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮಲ್ಲಿ ಸ್ಪೆಷಲ್ ಆಫರ್ ನಡೀತಾ ಇದೆ ಅಂತ ಹೇಳಿದರೆ 43 ಇಂಚ್ ಟಿವಿ ನಿಮಗೆ ಇಲ್ಲಿ ನೋಡಿ, ಈ ಕಂಪನಿ ಎಲಿಸ್ಟಾ ಕಂಪನಿ 43 ಇಂಚ್ ಟಿವಿ ನಿಮಗೆ MRP ನಿಮಗೆ 35,990. ನಾವು ಸ್ಟ್ರೈಟ್ ಅವೇ ನಿಮಗೆ 17,990ಗೆ ನಾವು ಕೊಡ್ತೇವೆ ಈಗ ಫೆಸ್ಟಿವಲ್ ಆಫರಲ್ಲಿ. 17,990 ಆಲ್ಮೋಸ್ಟ್ ನಿಮಗೊಂದು 50% ಆಫ್ ಅದಾಗ್ತದೆ ಈ ಟಿವಿ. 43 ಇಂಚ್ ಟಿವಿ ನಿಮಗೆ ಡಿಸ್ಪ್ಲೇ ಸಹ ಒಳ್ಳೆ ಬರುತ್ತೆ. ಎಲಿಸ್ಟಾ ಕಂಪನಿ 1 ಇಯರ್ ವಾರಂಟಿ ಬರುತ್ತೆ ನಿಮಗೆ ಇದರಲ್ಲಿ. AC ಆಗಿರ್ಬೋದು, ACಯಲ್ಲಿ ಸಹ ನಮ್ಮಲ್ಲಿ ವೆರೈಟಿ ಬ್ರ್ಯಾಂಡ್ಸ್ ಇದೆ. ಲಾಯ್ಡ್ ಆಗಿರ್ಬೋದು, ಹೈಸೆನ್ಸ್ ಆಗಿರ್ಬೋದು, ವೋಲ್ಟಾಸ್ ಆಗಿರ್ಬೋದು, IFB ಆಗಿರ್ಬೋದು. ಸೊ ಈಗ ನಾನ್ ಸೀಸನ್ ಆದ ಕಾರಣ ನಿಮಗೆ AC ಈಗ ಪರ್ಚೇಸ್ ಮಾಡಿದರೆ ಸೊ ನಿಮಗೆ ವರ್ತ್ ಅಂತ ಹೇಳಿ. ಯಾಕಂದರೆ ನಿಮಗೆ ಈಗ ಜನವರಿ ನಂತರ ಎಲ್ಲ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಾನ್ ಸೀಸನ್ ಆದ ಕಾರಣ ಈಗ ನಿಮಗೆ ACಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಫ್ಯೂಚರಲ್ಲಿ ಸಹ ಒಳ್ಳೆ ಅಂದರೆ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ IFB AC ಉಂಟು. ಸೊ IFB AC ನಾವು ನಿಮಗೆ 33,500ಗೆ ವಿತ್ ಇನ್ಸ್ಟಾಲೇಷನ್, ವಿತ್ ಸ್ಟೆಬಿಲೈಸರ್, ವಿತ್ ಇನ್ಸ್ಟಾಲೇಷನ್ ನಿಮಗೆ ಮಾಡಿ ಕೊಡ್ತೇವೆ. ಅಂದರೆ ನಿಮಗೆ ಈ ಟೈಮಲ್ಲಿ ಅಂದರೆ ಇದೊಂದು ಬೆಸ್ಟ್ ಟೈಮ್ ನಿಮಗೆ ಪರ್ಚೇಸ್ ಮಾಡೋದು. ಯಾಕಂದರೆ ನಿಮಗೆ ಈಗ ಜನವರಿ, ಫೆಬ್ರವರಿ, ಮಾರ್ಚ್ ಅಂತ ಹೇಳುವಾಗ ಪೀಕ್ ಟೈಮ್ ಬರುತ್ತೆ. ಅಂದರೆ ಸೀಸನ್ ಅಂದರೆ AC ಸೀಸನ್ ಬರುತ್ತೆ. ಸೊ ನಿಮಗೆ ಇದೇ ಪ್ರೈಸ್, ನಿಮಗೆ ಇದೇ ಕಂಪನಿ ಪ್ರೈಸ್ ನಿಮ್ಗೆ ಒಂದು 40, 38 ಆ ಟೈಪ್ ಬರುತ್ತೆ. ಸೊ ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಸೊ ನಿಮಗೆ ವರ್ತಿ ಪ್ರೈಸ್ ಅಂತ ಅಂದರೆ ಈಗ ಸೀಸನ್ ಇರೋ ಕಾರಣ ನಿಮಗೆ ವರ್ತಿ ಪ್ರೈಸಲ್ಲಿ ನಿಮಗೆ AC ಸಿಗುತ್ತೆ. ನಮ್ಮ ಹತ್ರ ವಾಷಿಂಗ್ ಮಿಷಿನ್ ಆದರೂ ಸಹ ನಿಮಗೆ 3 ಟೈಪಿನ ವೆರೈಟಿ ಬರುತ್ತೆ. ಒಂದು ಸೆಮಿ ವಾಷಿಂಗ್ ಮಿಷಿನ್ ಬರುತ್ತೆ, ನಿಮಗೆ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಬರುತ್ತೆ, ಮತ್ತು ಫ್ರಂಟ್ ಡೋರಲ್ಲಿ ನಮೀಗ ಈ ಒನಿಡಾ ಕಂಪನಿ ಇದೆ. ನಿಮಗೆ ಇದು 28,900ಗೆ ಒಂದು 3 ಲೀಟರ್ ಗೀಸರ್, ಕರೆಂಟ್ ಗೀಸರ್ ನಾವು ಫ್ರೀ ಆಗಿ ಕೊಡ್ತೇವೆ 28,900ಗೆ ನಿಮಗೆ. ಸೊ ನಿಮಗೆ ಟಾಪ್ ಲೋಡಲ್ಲಿ ಆಗಿರ್ಬೋದು, ಟಾಪ್ ಲೋಡ್ ನಮ್ಮಲ್ಲಿ ಒಂದು 18,500ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸ್ಯಾಮ್ಸಂಗ್ ಆಗಿರ್ಬೋದು, ನಿಮಗೆ ಲಾಯ್ಡ್ ಆಗಿರ್ಬೋದು, ವರ್ಲ್ಪೂಲ್ ಆಗಿರ್ಬೋದು, ಹೈಯರ್ ಆಗಿರ್ಬೋದು. ಸೊ 18,500ಇಂದ ನಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸಲ್ಲಿ ಉಂಟು ನಿಮಗೆ ಟಾಪ್ ಲೋಡ್. ಹಾಗೆ ನಾವು ಸೆಮಿ ಸೆಕ್ಷನಿಗೆ ಬಂದರೆ
ಸೆಮಿ ವಾಷಿಂಗ್ ಮಿಷಿನ್ ಸೆಕ್ಷನಿಗೆ ಬಂದರೆ ಸೊ 7 kg 6.5 kg 8 kg 9 kg 10 kg ಎಲ್ಲ ಬ್ರ್ಯಾಂಡ್ ಇರುತ್ತೆ ನಿಮಗೆ. ಕೆನ್ಸ್ಟಾರ್ ಬ್ರ್ಯಾಂಡ್, BPL ಬ್ರ್ಯಾಂಡ್, ಗೋಡ್ರೇಜ್ ಆಗಿರ್ಬೋದು, ಲಾಯ್ಡ್ ಆಗಿರ್ಬೋದು. ಸೊ ಈ ಟೈಪ್ ಬ್ರ್ಯಾಂಡ್ ಬರುತ್ತೆ ನಿಮಗೆ. ಸೆಮಿಯಲ್ಲಿ ನಿಮಗೆ 10,000 ಸ್ಟಾರ್ಟ್ ಆಗುತ್ತೆ. ಸೆಮಿ ವಾಷಿಂಗ್ ಮಿಷಿನ್ ನಿಮಗೆ 10,000 ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮಲ್ಲಿ ಈಗ ಕಬರ್ಡ್ ಸೆಕ್ಷನಿಗೆ ಬಂದರೆ ಸೊ 3 ಡೋರ್ ಕಬರ್ಡ್ ಉಂಟು ಮತ್ತು 2 ಡೋರ್ ಕಬರ್ಡ್ ಉಂಟು. 3 ಡೋರ್ ಅಂತ ಹೇಳಿದರೆ 3 ಡೋರ್ ನಮಗೆ ಸೊ ಆಲ್ಮೋಸ್ಟ್ 22 24 ಗೇಜ್ವರೆಗೆ ಬರ್ತದೆ. ಅಂದರೆ ಥಿಕ್ನೆಸ್ ನಿಮಗೆ 2 24 ಗೇಜ್ವರೆಗೆ ಥಿಕ್ನೆಸ್ ಬರುತ್ತೆ. ಸೊ ನಮಗೆ 3 ಡೋರಲ್ಲಿ ನಮ್ಮದು ಪ್ರೈಸ್ ಆಗಿ ಬಂದುಬಿಟ್ಟು 17,500 ಆಗುತ್ತೆ. ಸೊ 2 ಡೋರಿಸ್ ಆಪ್ಷನ್ ಉಂಟು ನಿಮಗೆ. 2 ಡೋರಿಸ್ ಆಪ್ಷನ್ ಉಂಟು. 2 ಡೋರ್ ಆಪ್ಷನ್ ಬಂದುಬಿಟ್ಟು ನಿಮಗೆ 15,500ಗೆ ಒಂದು ಕಬರ್ಡ್ ಸ್ಟಾರ್ಟ್ ಆಗುತ್ತೆ. ಸೊ ಲೈಟ್ ಮತ್ತು ಡಾರ್ಕ್ ವೆರೈಟಿಯಲ್ಲಿ ಉಂಟು ಕಲರ್. ಸೊ ನಮ್ಮಲ್ಲಿ ವೆರೈಟಿ ಗ್ರೈಂಡರ್ ಆಪ್ಷನ್ಸ್ ಉಂಟು ನಿಮಗೆ. ಸೊ ವಿಜಯಲಕ್ಷ್ಮಿ ಆಗಿರ್ಬೋದು. ಸೊ ವಿಜಯಲಕ್ಷ್ಮಿ ಇದು ಸ್ಟ್ಯಾಂಡ್ ಅಂತೇಳಿ ನಿಮ್ಗೆ ಕಂಪ್ಲೀಟ್ ಮೆಟಲ್ ಸ್ಟ್ಯಾಂಡ್ ಬರುತ್ತೆ ನಿಮಗೆ. ಸೊ ಇಲ್ಲಿಂದ ನಿಮಗೆ ಆಪ್ರೇಟ್ ಮಾಡ್ಬೋದು. ಅಂದರೆ ಜಸ್ಟ್ ಹೀಗೆ ಮಾಡಿ ಪುಷ್ ಮಾಡಿದರೆ ಇಲ್ಲಿಂದಲೇ ಇದೊಂದು ವೆರೈಟಿ ಆಫ್ ಗ್ರೈಂಡರ್ ಆಗಿರುತ್ತೆ. ಮತ್ತು ವಿಜಯಲಕ್ಷ್ಮಿ ಉಂಟು ನಮ್ಮ ಹತ್ರ, ಪುಣ್ಮಣಿ ಉಂಟು, ಅನ್ನಪೂರ್ಣ ಉಂಟು, ಗ್ರೀನ್ ಏಜ್ ಉಂಟು, ಧನಲಕ್ಷ್ಮಿ ಉಂಟು, ಸೊ ಅಸ್ತ್ರ ಉಂಟು. ಸೊ ಈ ಟೈಪ್ದ ವೆರೈಟಿ ಆಫ್ ಗ್ರೈಂಡರ್ಸ್ ಇದೆ. ಇದರಲ್ಲಿ ಗ್ರೈಂಡರ್ ಪರ್ಚೇಸ್ ಮಾಡಿ ನಿಮಗೆ ವಿಜಯಲಕ್ಷ್ಮಿ ಮತ್ತು ಗ್ರೀನ್ ಏಜ್ ಕಂಪನಿಯಲ್ಲಿ ನಮಗೆ ಗ್ರೈಂಡರ್ ಪರ್ಚೇಸ್ ಮಾಡಿದೆ. ನಾವೊಂದು 2 ಬರ್ನರ್ ಸ್ಟೀಲ್ ಗ್ಯಾಸ್ ಸ್ಟವ್, ಸ್ಟೀಲ್ ಸಹ ಕೊಡ್ತೇವೆ, ನಾವು ಗ್ಲಾಸ್ ಟಾಪ್ ಗ್ಯಾಸ್ ಸ್ಟವ್ ಫ್ರೀ ಆಗಿ ಕೊಡ್ತೇವೆ ನಿಮ್ಮ ಗ್ರೈಂಡರ್ ಪರ್ಚೇಸ್ ಮಾಡಿ. ಸೊ ಮತ್ತು ಬರ್ನರ್ ಸೆಕ್ಷನಲ್ಲಿ ಬಂದರೆ ಸೊ ಇದರಲ್ಲಿ ಸಹ ವೆರೈಟಿ ಆಫ್ ಕಂಪನೀಸ್ ಇದೆ ನಿಮಗೆ. ಸೊ ವಿಜಯಲಕ್ಷ್ಮಿ ಆಗಿರ್ಬೋದು, ಗ್ಲೆನ್ ಆಗಿರ್ಬೋದು, ಮೆಕಾಯ್ ಆಗಿರುವಂಥದ್ದು, ಬಾಷ್ ಆಗಿರುವಂಥ, ಬಟರ್ಫ್ಲೈ ಆಗಿರುವಂಥದ್ದು. ಇದರಲ್ಲಿ ಸಹ ನಿಮಗೆ 4 ಬರ್ನರ್, 2 ಬರ್ನರ್, 3 ಬರ್ನರ್ ಎಲ್ಲ ಬರುತ್ತೆ ಸರ್. ಸೊ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ 2 ಬರ್ನರ್ ಅಂತ ಹೇಳಿದರೆ ನಮ್ಮದು 2800 ಸ್ಟಾರ್ಟಿಂಗ್ ಪ್ರೈಸ್ ಆಗುತ್ತೆ. ಮತ್ತು ಕಂಪನಿ ವೇರಿಯಸ್ ಮೇಲೆ ಪ್ರೈಸ್ ಇನ್ಕ್ರೀಸ್ ಹೋಗುತ್ತೆ. ಸೊ ಇಲ್ಲಿ ಸಹ ಉಂಟು ನಿಮಗೆ 3 ಬರ್ನರ್ಸ್ ಉಂಟು ನಿಮಗೆ, 3 ಬರ್ನರ್, 4 ಬರ್ನರ್, ವಿಜಯಲಕ್ಷ್ಮಿ 4 ಬರ್ನರ್. ಸೊ ಎಲ್ಲ ಟೈಪಿದು ವೆರೈಟಿ ನಮ್ಮಲ್ಲಿ ಉಂಟು. ಸೊ ಮತ್ತು ಗೀಸರಲ್ಲಿ ಸಹ ನಮಗೆ ಸುಮಾರು ಕಂಪನಿ ವೆರೈಟೀಸ್ ಉಂಟು ನಿಮಗೆ. ಸೊ 6 ಲೀಟರ್ ಆಗಿರ್ಬೋದು, 10 ಲೀಟರ್ ಆಗಿರ್ಬೋದು, 15 ಲೀಟರ್ ಆಗಿರ್ಬೋದು. ಸೊ ಇದಕ್ಕೆ ಎಲೆಕ್ಟ್ರಿಕ್ ಗೀಸರ್ ಅಂತ ಹೇಳ್ತಾರೆ. ಎಲೆಕ್ಟ್ರಿಕ್ ಗೀಸರ್ ಅಪ್ ಟು 30 to 40% ವರೆಗೆ MRP ಮೇಲೆ ನಾವು ಡಿಸ್ಕೌಂಟ್ ಮಾಡಿ ಕೊಡ್ತೇವೆ. ಮತ್ತು ಗ್ಯಾಸ್ ಗೀಸರ್ಸ್ ನಮ್ಮಲ್ಲಿ ಆಪ್ಷನ್ಸ್ ಉಂಟು. ಗ್ಯಾಸ್ ಗೀಸರ್ ಸೊ ಒಳ್ಳೆ ಪ್ರೈಸ್ ಮಾಡಿ ಕೊಡುವಂಥ ನಿಮ್ಮ ಕಸ್ಟಮರಿಗೆ. ಸೊ ಮತ್ತು ಇನ್ಸ್ಟಂಟ್ ಗೀಸರ್ ಅಂತ ಉಂಟು. ಇನ್ಸ್ಟಂಟ್ ಅಂದರೆ ಇದರಲ್ಲಿ ನಿಮಗೆ ಕರೆಂಟ್ ಫ್ಲೋ ಜಾಸ್ತಿ ಬರುತ್ತೆ ನಿಮಗೆ. ಸೊ ವಿದಿನ್ 2 ಸೆಕೆಂಡ್ಸಲ್ಲಿ ನಮ್ಮದು ಹೀಟ್ ಆಗುತ್ತೆ. ಇದು ವಿದಿನ್ 2 ಸೆಕೆಂಡ್ಸಲ್ಲಿ ನಿಮಗೆ ಹೀಟ್ ಆಗುತ್ತೆ. ಕುಕ್ಕರಲ್ಲಿ ಸಹ ನಿಮಗೆ ಸುಮಾರು ವೆರೈಟೀಸ್ ಇದೆ ನಿಮಗೆ. ಸ್ಟೀಲ್ ಕುಕ್ಕರ್ ಆಗಿರ್ಬೋದು, ಅಲ್ಯೂಮಿನಿಯಂ ಕುಕ್ಕರ್ ಆಗಿರ್ಬೋದು, ಮತ್ತು ಬ್ಲ್ಯಾಕ್ ಕ್ರೋಮ್ ನಾನ್ ಸ್ಟಿಕ್ ಕುಕ್ಕರ್, ಬ್ಲ್ಯಾಕ್ ಕ್ರೋಮ್ ಅಂತ ಹೇಳ್ತಾರೆ ಇದಕ್ಕೆ. ಬ್ಲ್ಯಾಕ್ ಕ್ರೋಮ್ ನಾನ್ ಸ್ಟಿಕ್ ಕುಕ್ಕರ್. ಸೊ ನಿಮಗೆ ಪ್ರೈಸಿಂಗ್ ಒಂದು 6,600 ಪ್ರೈಸಿಂಗ್ ಸ್ಟಾರ್ಟ್ ಆಗುತ್ತೆ ಕುಕ್ಕರ್. ಸೊ ನೆಕ್ಸ್ಟ್ ನಮ್ಮದು ಮೈನ್ ಪ್ರಾಡಕ್ಟ್ CC. ನಾನು CC ಕೊಂಡೋಗ್ತೀನಿ ಬನ್ನಿ. ಈಗ ನಮ್ಮಲ್ಲಿ ಶೇಟ್ ಎಲೆಕ್ಟ್ರಾನಿಕ್ಸ್ ಅಂದರೆ CC ಅಂತ ಹೇಳಿದರೆ ನಮ್ಮದು ಆಫರ್ ಉಂಟು. CCಯಲ್ಲಿ ನಮಗೆ ಟೋಟಲ್ ನಿಮಗೆ 8,900 ಪ್ಲಸ್ GST ನಿಮಗೆ 18% GST ಬೀಳುತ್ತೆ. ಸೊ 10,500 ಚಿಲ್ಲರೆ ಆಗುತ್ತೆ. ಇದರಲ್ಲಿ ನಿಮಗೆ ಬರುವ ಇನ್ಕ್ಲೂಡ್ ಆಗೋ ಐಟಮು. ಸೊ ಇದು 2 MP ನಿಮಗೆ HD ಕ್ಯಾಮರಾ, 2 MP HD ಕ್ಯಾಮರಾ. ಇಂಥದ್ದು 4 ಕ್ಯಾಮರಾ ಬರುತ್ತೆ. ದಾವಾ ಕಂಪನಿದು 4 ಕ್ಯಾಮರಾ ಬರುತ್ತೆ. ಸೊ ಅದರಲ್ಲಿ ನಿಮಗೆ DVR ಬರುತ್ತೆ ಮತ್ತು ಪಿನ್ ಬರುತ್ತೆ. ಸೊ ಹಾರ್ಡ್ ಡಿಸ್ಕ್ ಒಂದು 500 GB ಹಾರ್ಡ್ ಡಿಸ್ಕ್ ಬರುತ್ತೆ ನಿಮಗೆ ಇದರಲ್ಲಿ. ಸೊ ಮತ್ತು SMPS ಇಷ್ಟು ಐಟಮ್ ನಾವು ನಿಮಗೆ 8,900 ಪ್ಲಸ್ GST ಅಂದರೆ ನಿಮಗೆ ಟೋಟಲ್ 10,500 ಕೊಡ್ತೇವೆ. ಮತ್ತು ಇನ್ಸ್ಟಾಲೇಷನ್ ಚಾರ್ಜ್ ಮತ್ತು ನಿಮಗೆ ಕೇಬಲಿಂಗ್ನ ಮೇಲೆ ಸಪ್ರೇಟಾಗಿ ಕೊಡುತ್ತೆ ನಿಮಗೆ. ಸೊ ನಮ್ಮಲ್ಲಿ ವೆರೈಟೀಸ್ ಆಫ್ ಕ್ಯಾಮರಾಸ್ ಉಂಟು. 4 MP ಆಗಿರ್ಬೋದು, 5 MP ಆಗಿರ್ಬೋದು, 6 MP ಆಗಿರ್ಬೋದು, HD ಕ್ಯಾಮರಾ ಆಗಿ ಸಹ ಆಗಿರೋ. ಅದರಲ್ಲಿ ಸಹ ನಮ್ಮಲ್ಲಿ ವೈಫೈ ಕ್ಯಾಮರಾ ಸಹ ಬರುತ್ತೆ ನಿಮಗೆ. ಅಂದರೆ ಮನೆಯಲ್ಲಿ ವೈಫೈ ಕನೆಕ್ಟ್ ಮಾಡಿ ಅಂದರೆ ಇದು 360 ಡಿಗ್ರಿ ಫುಲ್ ರೊಟೇಷನ್ ಆಗುತ್ತೆ ಕ್ಯಾಮ್ರಾ ನಿಮಗೆ. ಸೊ ಇದು ವೈಫೈ ಕ್ಯಾಮರಲ್ಲಿ ಬರುತ್ತೆ. ಮತ್ತು ನಮ್ಮಲ್ಲಿ ಬೆಸ್ಟ್ ಪಾರ್ಟ್ ಅಂತ ಹೇಳಿದರೆ ಸೋಲಾರ್ ಕ್ಯಾಮ್ರಾ ಸಹ ನಮ್ಮಲ್ಲಿ ಬರುತ್ತೆ. ಸೋಲಾರ್ ಕ್ಯಾಮರಾ ಸೊ ಸೋಲಾರ್ ಪ್ಯಾನಲ್ ಆಗಿತ್ತು ಇದು. ಮತ್ತು ಸೋಲಾರ್ ಕ್ಯಾಮ್ರಾ ಹೀಗೆ ಬರುತ್ತೆ ನಿಮಗೆ. ಸೊ ಇದು ನಿಮಗೆ ತೋಟಕ್ಕೆ ಎಲ್ಲ ಹಾಕ್ಬೋದು. ತೋಟ ಇದ್ದವರೆಲ್ಲ ಜಾಸ್ತಿ ಈ ಕ್ಯಾಮ್ರಾ ಯೂಸ್ ಮಾಡಿದ್ರೆ ಫುಲ್ ರೊಟೇಷನ್ ಆಗುತ್ತೆ. ಈಗ 180 ಡಿಗ್ರಿಗೆ ಫುಲ್ ರೊಟೇಷನ್ ಆಗುತ್ತೆ ನಿಮಗೆ. ಸೊ ಕ್ಯಾಮ್ರಾ ಇಲ್ಲಿ ಬರುತ್ತೆ. ಸೊ ಇದರಲ್ಲಿ ಎಂತ ಹೇಳಿದರೆ ಪ್ಲಸ್ ಪಾಯಿಂಟ್ ಅಂತ ಹೇಳಿದರೆ ಇದರಲ್ಲಿ ನಿಮಗೆ ಸಿಮ್ ಹಾಕುವಂಥ ಸಿಮ್ ಹಾಕಿ ನಿಮ್ಮ ಮೊಬೈಲಲ್ಲಿ ಓಲ್ಡ್ ಸಿಮ್ ಇದ್ದರೆ ಇದನ್ನು ಸಿಮ್ ಹಾಕಿ ಮತ್ತು ಮೊಬೈಲಲ್ಲಿ ನಿಮಗೆ ನೋಡ್ಕೊಳ್ಬೋದು. ಇದರಲ್ಲಿ ನಿಮಗೆ ಮೈಕ್ ಸಿಸ್ಟಮ್ಸ್ ಉಂಟು. ಅಂದರೆ ನೀವು ಎಲ್ಲಾದರೂ ತೋಟಕ್ಕೆ ಹಾಕಿರೋ ಹತ್ರ ಮಾತಾಡಬೇಕಾದ್ರೆ ಜಸ್ಟ್ ಇದರಲ್ಲಿ ಮಾತಾಡ್ಬೋದು. ನೀವು ಎಲ್ಲಿ ನಿಂತಿದ್ದು ಅಲ್ಲಿ ಮೊಬೈಲಿಂದಲೇ ಮಾತಾಡ್ಬೋದು. ಸೊ ಅವರಿಂದ ಬಂದ ರಿಪ್ಲೈಸ್ ನೀವು ಕೇಳ್ಬೋದು ಇದನ್ನ. ಸೊ ಇದರಲ್ಲಿ 128 GB 256 GB ವರೆಗೆ ಎಕ್ಸ್ಪೆಂಡ್ ಮಾಡ್ಬೋದು ನಾವು. ಸೊ ಹಾಗೆ ನಮ್ಮಲ್ಲಿ ನಾಲ್ದು ಡಿಸೆಂಬರ್ 31ಗೆ
ಸೊ ಡ್ರಾ ಸಿಟ್ಟಿದ್ದೇವೆ ನಾವು, ಅಂದರೆ ಪ್ರತಿ 2000 ಪರ್ಚೇಸಿಗೆ ಒಂದು ಕೂಪನನ್ನು ನಾವು ಕೊಡ್ತೇವೆ. ಎವ್ರಿ ಪರ್ಚೇಸ್ ಆಫ್ 2000 ರುಪೀಸ್ ನಾವು ಒಂದು ಕೂಪನ್ ಅಂತ ಕೊಡ್ತೇವೆ. ಸೊ ಈ ಕೂಪನಿಂದ ನೀವು ಬಂಪರ್ ಪ್ರೈಸ್ ಆಗಿ ಜುಪಿಟರ್ TVS ಅನ್ನು ನೀವು ಡ್ರಾ ಆಗಿ ಪಡ್ಕೊಳ್ಬೋದು. ಸೊ ನಮ್ಮಲ್ಲಿ ಶೇಟ್ ಸ್ಕೀಮ್ ಅಂತೇಳಿ ಆಫರ್ ಬಂದಿದೆ. ಸೊ ಬೋನಸ್, ಕಸ್ಟಮರ್ ಬೋನಸ್ ಕಾರ್ಡ್ ಅಂತೇಳಿ. ಸೊ ಇದರಲ್ಲಿ ಎಂಥ ಸ್ಪೆಷಲ್ ಅಂತ ಹೇಳಿದರೆ, ಸೊ ಪ್ರತಿ ಮಂತ್ ನಿಮಗೆ 500 ರುಪೀಸ್ ಕಟ್ತಾ ಬರಬೇಕು. ಪ್ರತಿ ತಿಂಗಳು 500 ಟೋಟಲ್ ನಿಮಗೆ 12 ಮಾಸಿಕ ಕಂತಂದರೆ ಪ್ರತಿ ತಿಂಗಳಿಗೆ 500 ಕಟ್ಟಿ ಟೋಟಲ್ 12 ಕಂತಾಗುತ್ತೆ. ಸೊ ನಿಮ್ಗೊಂದು ಬೋನಸ್ ಆಗಿ ನಾವು ಒಂದು ಆ್ಯಡ್ ಮಾಡ್ತೇವೆ. ಸೊ ಅಂದರೆ 6000 ಕಟ್ಟಿದರೆ 6500 ಆಗುತ್ತೆ. ನಿಮ್ಗೆ ಇದರಲ್ಲಿ ಸ್ಪೆಷಲ್ ಅಂತ ಹೇಳಿದರೆ ಎವ್ರಿ ಮಂತ್ 15th ಸಂಜೆ 5 ಗಂಟೆಗೆ ನಾವು ಡ್ರಾ ಇಟ್ಕೊಂಡಿದ್ದೇವೆ ಇಲ್ಲಿ. ಎವ್ರಿ ಮಂತ್ 15th ಅಂದರೆ ಎವ್ರಿ 15th ನಾವು ಒಂದು ಡ್ರಾ ಇಟ್ಕೊಂಡಿದ್ದೇವೆ. ಸೊ ನಿಮಗೆ ಇನ್ ಕೇಸ್ ನಿಮಗೆ ಡ್ರಾ ವಿನ್ ಆದರೆ, ಸೊ ನೀವು ಫಾರ್ ಎಕ್ಸಾಂಪಲ್ ಒಂದು ತಿಂಗಳ ಕಂತು ಕಟ್ಟಿದ್ರಿ, 500 ರುಪೀಸ್ ಕಂತು ಕಟ್ಟಾಯಿತು. ಸೊ ಈ ಮಂತಲ್ಲಿ ನಿಮಗೆ ಡ್ರಾ ಅಲ್ಲಿ ನೀವು ವಿನ್ ಆದರೆ, ಸೊ ಬಾಕಿದ 5500 ಅಂದರೆ 12 ಕಂತು ನೀವು ಕಟ್ಟುವಾಗಿಲ್ಲ. ಸೊ 6000 ಆಗುತ್ತೆ. ಸೊ 6000 ನೀವು ಯಾವ ನಮ್ಮ ಶೇಟ್ ಎಲೆಕ್ಟ್ರಾನಿಕ್ಸಲ್ಲಿ ಯಾವುದೇ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಹಾಗೆ ಎವ್ರಿ ಮಂತ್ ಡ್ರಾ ಇರುತ್ತೆ ನಿಮಗೆ, ಎವ್ರಿ ಮಂತ್ ಡ್ರಾ ಇರುತ್ತೆ. ಸೊ ನೀವು ಕಟ್ಟಿದ್ದು ಯಾವುದು ನಿಮಗೆ ಇನ್ ಕೇಸ್ ಡ್ರಾ ನಿಮಗೆ ಸಿಗಲಿಲ್ಲ, ಸೊ ಎಂತ ಸಿಗಲಿಲ್ಲ ಇದರಲ್ಲಿ, ಸೊ ಒಂದು ಬೋನಸನ್ನು ಆ್ಯಡ್ ಮಾಡಿ ಕೊಡ್ತೇವೆ. ಸೊ ನೀವು ಕಟ್ಟಿದ್ದು 6000 ಆಗುತ್ತೆ. ಸೊ ಒಂದು ಬೋನಸ್ ಆಗಿ 500 ಆಗಿ ಆ್ಯಡ್ ಮಾಡಿ ಕೊಡ್ತೇವೆ, 6500 ಆಗುತ್ತೆ. ಸೊ ಇದು ನಮ್ಮ ಕಸ್ಟಮರ್ ಬೋನಸ್ ಕಾರ್ಡ್ ಅಂತೇಳಿ ಹೀಗೆ ಬರುತ್ತೆ. ಸೊ ಒಂದು ಹೆಸರಲ್ಲಿ ನಿಮಗೆ 500 ರುಪೀಸ್ ಇದು ಒಂದು ಹೆಸರಲ್ಲಿ ಮಾಡ್ಬೋದು. ಸೊ ಮನೆಯಲ್ಲಿ ನಿಮಗೆ 4 ಜನ ಇದ್ದರೆ ಸೊ 4 ಹೆಸರಲ್ಲಿ ಸಹ ಮಾಡ್ಬೋದು. ಪ್ರತಿ ತಿಂಗಳು 500 ಕಟ್ತಾ ಬರ್ಬೋದು.